ವಿವಿಧ ಈ ಕಾರ್ಯಕ್ರಮದ ಅಧ್ಯಕ್ಷ ಪೀಠರು ಅಲಂಕರಿಸಿದ್ದಾರೆ ಶ್ರೀಯುತ ವಿನಯ್ ನಾಯ್ಕ್ ತಲಪಾಡಿ. ಶ್ರೀಯುತರನ್ನ ಪರಿಚಯ ನಿಮಗೆ ಜಾಸ್ತಿ ಪನೋಡಿದ್ದಿ ಜಯಪಂಡ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಈ ಕ್ಷೇತ್ರಗಳು ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡ್ತಿದೆ. ಆದರೆ ಜನಪ್ರಿಯ ಪಡೆಯಿದ್ದಾರೆ ಅಂತೆಯೇ ಕೃಷಿ ಕುಟುಂಬದ ಪತ್ರಗಳ ರಾಜಕೀಯವಾದ ಧಾರ್ಮಿಕವಾದ ಅಂತೆಯೇ ಸಾಮಾಜಿಕ ಕ್ಷೇತ್ರಗಳು ವಿವಿಧ ಕ್ಷೇತ್ರಗಳು ಆರು ಕುದರ ಪಡೆಯಲಿದ್ದಾರೆ. ಅಂತೆಯೇ ತನ್ನ ಇಲ್ಲದ ಪತ್ರಗಳಿಗೆ ಏನೆಲ್ಲ ನಗುಮುಖದ ಸದಾ ನಗುಮುಖದ ಆಧಾರದ ಸ್ವಾಗತವನ್ನು ಕೊಟ್ಟು ಪ್ರಫುಲ್ಲ ಸದಸ್ಯ ಗಟ್ಟಿ నేను ಮಾನವೀಯ ಮತ್ತು ಪತ್ರಿಕೆಯೊಂದಿಲ್ಲ ಸ್ವಾಗತವನ್ನು ಕೊಡು. ಪಾರ್ಟಿ ಸ್ವಲ್ಪ ಕೊಟ್ಟು ಅದನ್ನೇ ರೇಸ್ಗೆ ಎತ್ಕೊಂಡು ಏನೊಂದಿಲ್ಲ ಗಟ್ಟಿ ಬೇರೆ ಶಾಲೆ ಪಾರ್ಟಿ ಪುಸ್ತಕ ಕೊಟ್ಟು ಸ್ವಾಗತ ಮಾಡಿಕೊಡೋದಕ್ಕೆ ಏನೊಂದಿಲ್ಲ. ಮಾನವೀಯ ಮಾಡಿಕೊಡೋದಕ್ಕೆ ಏನೊಂದಿಲ್ಲ. ವ್ಯವಸಾಯ ಸೇವಾ ಸಹಕಾರಿ ಸಂಘ ಲಿಮಿಟೆಡ್ రెండు పాత్ర ಸುಮಾರು ದೀರ್ಘಾವಧಿಯ ಕಾಲಗಳು వాటి పొర్లులోని కార్యక్రమంలో మందొద్దు పూర్వలోని కార్ಯಕ್ರಮ ಶುರು ಮಾಡಿದ ఆయన ಮುಂದುವರಿಸೋಣ ಭಾರಿ ಕಷ್ಟ. ಈಗ పొర్లుడు ಇದು ದೀರ್ಘಾವಧಿ ಭಾರಿ పొర్లుడు ಮಂದೋದು ಬರೋದಿಲ್ಲ. ಅವೇ ಬರಕನ ವರ್ಷ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೆಸಬಾರದು. ಈ ಕಾರ್ಯಕ್ರಮಗಳು ನಾವು ಮಾತಾಡಿಲ್ಲ ಸಹಕಾರ ಕೊರಕ ಆ ಗಣಪತಿ ದೇವರು ನಮಗೆ ಮಾತಾಡಿಲ್ಲ ಎಡ್ಡೆ ಬಂದ್ಪಾಡು ನಮಗಂತಗಳು ಸಾಮಾಜಿಕ ಕೆಲಸ ನಡಪಾಡು ಐದು ಮಾತಾಡಿಲ್ಲ ಸಹಕಾರ ಕೊರಕ ದೇವರು ಮಾತಾಡಿಲ್ಲ ಎಡ್ಡೆ ಬಂದ್ಪಾಡು ಬರೋದು ಈ ಅವಕಾಶಗಳು ಮಾತಾ ಸಮಯದಲ್ಲೆಲ್ಲ ಒಂದಿಸ ಒಂದು ಆ ರೀತಿ ಆಚರಣೆ ಮಾಡಿದಲ್ಲಿ ಅದಕ್ಕೊಂದು ಅರ್ಥಪೂರ್ಣತೆ ಸಿಗುತ್ತದೆ. ದೇಹಾಕೃತಿಯಲ್ಲಿ ನಮಗಿಂತಲೂ ವ್ಯತ್ಯಾಸವನ್ನು ಹೊಂದಿರುವಂಥ ಶ್ರೀ ಗಣೇಶನ ಸರ್ವಗುಣ ಸಂಪನ್ನ. ಆತನ ಆನೆ ಆಕಾರದ ತಲೆ ಅದು ವಿವೇಚನಾ ಶಕ್ತಿ ಮತ್ತು ಬುದ್ಧಿ ಶಕ್ತಿಯನ್ನು ಸೂಚಿಸ್ತದೆ. ಅಂದರೆ ಯಾವುದೇ ಕೆಲಸವನ್ನು ಮಾಡುವುದಿದ್ದರೂ ಸರಿ ತಪ್ಪುಗಳನ್ನು ವಿವೇಚಿಸಿ ಮಾಡಬೇಕಾಗುತ್ತದೆ, ನಾಯಕತ್ವದ ಗುಣ. ಹಾಗೆ ಆತನ ಸಣ್ಣದಾದ 2 ಕಣ್ಣುಗಳು ಅದು ಏಕಾಗ್ರತೆಯನ್ನು ಸೂಚಿಸ್ತದೆ. ಅಂದರೆ ಮಾಡುವಂಥ ಕೆಲಸದಲ್ಲಿ ಏಕಾಗ್ರತೆ ಇರಬೇಕು, ಆಗ ತಾನೇ ಕಾರ್ಯ ಸಿದ್ಧಿಯಾಗುತ್ತದೆ. ಅಂತೆಯೇ ಆತನ ಅಗಲವಾದ ಕಿವಿ, ಅಂದರೆ ಮೊರದಗಲದ ಕಿವಿ ಅಂತ ನಾವು ಹೇಳ್ತೇವಲ್ಲ, ಅದು ಆಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ನಮ್ಮ ಹಿರಿಯರು ಹೇಳುವ ಹಾಗೆ ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು ಅಂತ ಹೇಳ್ತಾರೆ. ಸರಿ ತಪ್ಪುಗಳನ್ನು ಕೇಳಿ ಅರಿತು ಮತ್ತೆ ಕಾರ್ಯ ಸಾಧಿಸಬೇಕು. ಹಾಗೆ ಗಣೇಶನ ಬಾಗಿದ ಸೊಂಡಿಲು ಅದು ಹೊಂದಾಣಿಕೆಯನ್ನು ಸೂಚಿಸ್ತದೆ. ಯಾವುದೇ ಕಾರ್ಯದಲ್ಲೂ ಹೊಂದಾಣಿಕೆ ಎನ್ನುವುದು ಅತ್ಯಗತ್ಯ. ತಾನು ಹೋದದೇ ದಾರಿ, ತಾನು ಮಾಡಿದ್ದೇ ಸರಿ ಎಂಬ ಧೋರಣೆ ಇದ್ದಲ್ಲಿ ಕಾರ್ಯ ಖಂಡಿತ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೊಂದಾಣಿಕೆ ಇದ್ದರೆ ಎಂಥ ಕಠಿಣ ಕೆಲಸವನ್ನಾದರೂ ಸಾಧಿಸಬಹುದು. ಅಂತೆಯೇ ಆತನ ಸಣ್ಣದಾದ ಬಾಯಿ ಅದೇನು ಸೂಚಿಸ್ತದೆ ಅಂತ ಹೇಳಿದರೆ ಮಾತು ಕಮ್ಮಿ, ಕಾರ್ಯ ಹೆಚ್ಚು. ಬಂಧುಗಳೇ, ನಮಗೆ ತಿಳಿದಿದೆ ಕೆಲವೊಂದು ಸಂಬಂಧಗಳು ಈ ಒಂದು ಮಾತಿನಿಂದಲೇ ಹದಗೆಡುತ್ತದೆ. ಆದ್ದರಿಂದ ಮಾತು ಕಮ್ಮಿ ಆದಲ್ಲಿ ಅಲ್ಲಿ ಕಾರ್ಯವೂ ಜಾಸ್ತಿ ಆಗ್ತದೆ ಹಾಗೂ ಸಿದ್ಧಿಯಾಗುತ್ತದೆ. ಕೊನೆಗೆ ಆತನ ಡೊಳ್ಳು ಹೊಟ್ಟೆ ಅದು
ಸ್ವೀಕೃತಿಯನ್ನು ಸೂಚಿಸ್ತದೆ. ಅಂದರೆ ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಸಮಾನವಾಗಿ ಸೂಚಿಸುವಂಥದ್ದು, ಎರಡನ್ನು ಸಮಾನವಾಗಿ ತೆಗೆದುಕೊಂಡು ಅದನ್ನು ಸಾಧಿಸುವಂಥದ್ದು. ಕೊನೆಯದಾಗಿ ಆತನ ಮುರಿದ ದಂತ, ಅದು ತ್ಯಾಗವನ್ನು ಸೂಚಿಸ್ತದೆ. ಅಂದರೆ ಯಾವುದೇ ನಮ್ಮ ಗುರಿ ಸಾಧಿಸಬೇಕಾದ್ರೆ ಅಲ್ಲಿ ನಾವು ಒಂದನ್ನು ತ್ಯಾಗ ಮಾಡಲೇಬೇಕು. ಈ ರೀತಿಯಾಗಿ ಸರ್ವಗುಣ ಸಂಪನ್ನನಾದ ಶ್ರೀ ಗಣೇಶನ ಈ ಸರ್ವ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ಮುಂದಿನ ನಮ್ಮ ನಾಳೆಗಳು ಉಜ್ವಲವಾಗುವುದರಲ್ಲಿ ಎರಡು ಮಾತಿಲ್ಲ ಎಂದು ಹಾರೈಸುತ್ತಾ ಈ ಒಂದು ಅವಕಾಶವನ್ನು ನೀಡಿದ ಈ ವಿದ್ಯಾ ಗಣಪತಿ ಸಮಿತಿಯ ಸರ್ವ ಪದಾಧಿಕಾರಿಗಳಿಗೂ ನನ್ನ ತುಂಬು ಹೃದಯದ ಧನ್ಯವಾದ. ಚುರುಕಾದ ಪ್ರಜ್ಞಾ ಶಾರದಾಶ್ರಮ ಹೈಸ್ಕೂಲ್ ಕಲ್ತಿನ ಸ್ಟೂಡೆಂಟ್ ಅದೇ ಒಂದು ವೇದಿಕೆ ಬಂದಕ್ಕೆ ಬಂದಿಲ್ಲ. ಪ್ರಜ್ಞಾ ಬೇರೆ ಆನಂದ್ ఒక ಭವಾನಿ ಮೇಲಿನ ಸುಪುತ್ರಿ SLC 583 ಅಂಕ ಪಡೆದು 93.28% ಪಡೆದಿದೆ. ಪ್ರಸ್ತುತ ಒಂದು ಪರಿಜ್ಞಾನ ಕಾಲೇಜಿನ ಕಾಮರ್ಸ್ ವಿಭಾಗದ ಆಯ್ಕೆ ಮಾಡಿದೆ. ಜೀವನ ದುಂಬದ ಉದ್ಯೋಗ ಜೀವನ ಯಶಸ್ವಿ ಯಾವಡೆ ವಿದ್ಯಾ ಗಣೇಶ ದೇವರನ್ನ ಅನುಗ್ರಹ ಕಲಾಮಾತೆ ಶಾರದಿನ ಅನುಗ್ರಹ ಉಪ್ಪಡ ಪಂಪನ ಜೇಟೆಪ್ಪು ಮಲಿಪದ ಒಟ್ಟುಗು ಮಾತಾ ಗಣ್ಯರ್ನ ಬೀರ್ನ ಒಟ್ಟು ಸೇರಿಗೆಡೆ ನೆಂಪುದ ಕಾಣಿಕೆದ ಕೊಟ್ಟು ಮಾನದಿಗೆ ಮಾತಾ ಗಣ್ಯರ್ನ ಬೀರ್ನ ದಿವ್ಯ ಹಸ್ತದ ಎಟ್ಟೆ ಮದಿಪುದ ಆಶೀರ್ವಾದದ ಒಟ್ಟುಗು ವಿದ್ಯಾ ಗಣಪತಿ ದೇವರನ್ನ ಅನುಗ್ರಹ ಉಪ್ಪಡ ಪಂಪನ ಒಂದು ಎಟ್ಟೆ ಮದಿಪುಡು ಮಾತಾ ಗಣ್ಯರ್ನ ಸೇವಾ ಸಹಕಾರಿ ಸಂಘ ಮೇರೆ ಮನಾದಿಗೆದ ಒಟ್ಟಿಗೂ ನಿಂಬುದ ಕಾಣಿಕೆ ಶಾಲೆ ಪದ್ಧತಿ ಸನ್ಮಾನ ಗೌರವಾರ್ಪಣೆ. ನೆಕ್ಸ್ಟ್ ಸಂಜನಾ MK ಜೋರಾದೆ ಕೈ ಚಪ್ಪಾಳೆ ಕೊರಡು ಪ್ರತಿಭಾನ್ವಿತ ಜೋಕ್ಲೆಗೆ. ಸಂಜನಾ MK ಮೇರೆ ಮನಮೋಹನ್ ಗೊಕ ಚಂದ್ರಕಲಾ ಮೇಲಿನ ಸುಪುತ್ರಿ ಸರ್ಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ 85.60% ಪಡೆದು ಪ್ರಸ್ತುತವಾದ ಪ್ರೆಸೆಂಟ್ ಕಾಲೇಜಿನ ಆರ್ಟ್ಸ್ ವಿಭಾಗದ ಆಯ್ಕೆ ಮಾಡಿದ್ದಾರೆ. ಮೆರಿಗಿನ ವಿದ್ಯಾ ಗಣೇಶೋತ್ಸವ ಸೇವಾ ಸಮಿತಿಯ ಪರವಾದ ಅಭಿನಂದನೆ ಸಲ್ಲಿಸುವುದಿಲ್ಲ. ಮೇರೆಗೆ ಸುರೇಖಾ ಜಯಪ್ರಕಾಶ್ ಮುಖ್ಯೋಪಾಧ್ಯಾಯಿನಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೂಡಿಗೆ ಮೇರೆ ಶಾಲೆ ಪದ್ಧತಿ ನೆಂಪುದ ಕಾಣಿಕೆದ ಒಟ್ಟುಗು ವಿದ್ಯಾ ಗಣಪತಿ ದೇವರನ್ನ ಆಶೀರ್ವಾದ ಮುಗ್ಲಿಗೆ ಮಾತೆರೆಗಳ ಒಪ್ಪಡೆ ಕಲಾಮಾತೆ ಶಾರದಿನ ಅನುಗ್ರಹ ಉಪ್ಪಡೆ ಪಂಪಿನ ಒಂದು ಎಡ್ಡೆಪ್ಪುದ ಹೊರಟು ಮಾತಾ ಗಣ್ಯರ್ನ ಬಿಲ್ಯರ್ನ ಒಟ್ಟು ಸೇರಿಕೆ ಮಾನಾದಿಗೆ. ಜೋರದೆ ಕೈ ಚಪ್ಪಾಳೆ ಚಪ್ಪಾಳೆನೆ ಜೋಗ್ಲೆಗಳು ಶ್ರೀರಕ್ಷೆ ನೆಮ್ಮತ್ತದೆ. ಕಲಾಭಿಮಾನಿಗಳು ಕಲಾಭಿಮಾನಿಗಳು ಚಪ್ಪಾಳದ ಮುಖಾಂತರ ಪ್ರತಿಭಾನ್ವಿತ ಜೋಗ್ಲೆಗೆ ಪ್ರೋತ್ಸಾಹಗಳು. ಅನುಷಾ ಕುಮಾರಿ ಅನುಷಾ ಹನುಮಂತ ಬಕ ಪಾರ್ವತಿ ಮೆಟ್ಟಿನ ಸುಪುತ್ರಿ ಸರ್ಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ ಮುಲ್ಪ 81.92% ಪಡೆದು ಪ್ರಸ್ತುತ ಜ್ಯೋತಿ ಕಾಲೇಜಿನ ಆರ್ಟ್ಸ್ ವಿಭಾಗದ ಆಯ್ಕೆ ಮಾಡಿದ್ದಾರೆ. ಮೆರಿಗಿನ ಸಮಿತಿಯ ಪರವಾದ ಅಭಿನಂದನೆ ಸಲ್ಲಿಸುವುದಿಲ್ಲ. ಮೇರೆಗೆ ನಿರ್ಮಿಸಲ ಶ್ರೀ ಕಾಳಿಕಾಂಬ ದೇವಸ್ಥಾನದ ಅಧ್ಯಕ್ಷರಾಗಿನ ಕೆ ಸುಂದರ ಆಚಾರ್ಯ ನಡುಮನೆ ಕೋಟೆಕಾರ್ ಇವರನ್ನ ದಿವ್ಯ ಹಸ್ತಡು ಚಾಲು ಪದ್ಧತಿ ನೆಂಬುದ ಕಾಣಿಕೆದ ಒಟ್ಟಿಗೂ ಗೌರವಾರ್ಪಣೆ. ಅದರ ಒಟ್ಟಿಗೂ ಚಂದ್ರಶೇಖರ್ ಹುಚ್ಚಿಲ್ಲ ಕೈಸೇರಾವಡು ಯಶಸ್ವಿತಾ ಈಗಿನ ಸಮಿತಿಯ ಸದಸ್ಯೆ ಮೋಹನ್ ರೆಡ್ಡಿ ಬಕ ಶಾಲಿನಿ ರೆಡ್ಡಿ ಮೇಲಿನ ಸುಪುತ್ರಿ BPA ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ಸ್ ರೇಟ್ 82% ಪಡೆದಿದೆ. ಮೇಲಿನ ಈಗ ಸಮಿತಿಯ ಪರವಾದ ಅಭಿನಂದನೆ ಸಲ್ಲಿಸುವುದಿಲ್ಲ. ಮೇರೆ ಶ್ರೀಮತಿ ಪುಷ್ಪಾವತಿ ಉಚ್ಚಿತ್ ನಿವೃತ್ತ ಮುಖ್ಯ ಶಿಕ್ಷಕಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು ಮೇರೆನ ದಿವ್ಯ ಹಸ್ತಡು
ಶಾಲು ಕೊಡುತ್ತದೆ ತುರ್ಕಮಾನಾದಿಗೆ ಒಟ್ಟಿಗೂ ನೆಂಬುದ ಕಾಣಿಕೆ आवड मुकुल ದುಂಬುದ ಶೈಕ್ಷಣಿಕ ಜೀವನ ಉದ್ಯೋಗ ಜೀವನ ಸಾಂಸಾರಿಕ ಜೀವನ ಯಶಸ್ವಿಯಾವಡೆ ವಿದ್ಯಾ ಗಣಪತಿ ದೇವರನ್ನ ಅನುಗ್ರಹ ಆಶೀರ್ವಾದದ ಒಟ್ಟಿಗೂ ಕಲಾಮಾತೆ ಶಾರದಿನ ಅನುಗ್ರಹವು ಪಡೆಬಂಪುನ ಎಡ್ಡಕ್ಕುದ ಹೊರಟು ಬತ್ತಿ ಗಣ್ಯರ್ನ ದಿವ್ಯ ಹಕ್ಕಲು ಮಾನದಿಗೆ ಪವಿತ್ರಿ ಮೋಹನ್ ಗಟ್ಟಿ ಶಾಲಿನಿ ಗಟ್ಟಿನ ಸುಪುತ್ರಿ ಎಂಸಿ ವಿಭಾಗಡೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಸೈಂಟ್ ಎಲಿಷನ್ಸ್ ಕಾಲೇಜಿದೆ 79% ಮೇಲೆ 79% ಪಡೆದು ಮೆರುಗಿನ ಈ ಸಮಿತ ಪರವಾದ ಅಭಿನಂದನೆ ಸಲ್ಲಿಸುವುದಲ್ಲ. ಬೇರೆ ಶ್ರೀಮತಿ ಮೇಘಲತಾ ಉಚ್ಚಿ ಮುಖ್ಯೋಪಾಧ್ಯಾಯರು ಅನುದಾನಿತ ಉಚ್ಚಿಲ ಗೋವಿ ಹಿರಿಯ ಪ್ರಾಥಮಿಕ ಶಾಲೆ ಇಂದಿನ ದಿವ್ಯ ಹಸ್ತನ ಮಾನಾದಿಗೆ ನೆಂಬುದ ಕಾಣಿಕೆದ ಒಟ್ಟು ಶಾಲೆ ಪಡೆಯುತ್ತದೆ ಸನ್ಮಾನ ಮೇಲಿನ ತುಂಬುದ ಸಾಂಸಾರಿಕ ಜೀವನ ಉದ್ಯೋಗ ಜೀವನ ಯಶಸ್ವಿ ಅವಡೆ ಪಂಪದ ಯಶಸ್ವಿಕ ಬೇರೆ ಕುದರದೆ ಯಶಸ್ವಿ ಒಂದು ಬೇರೆ ಖಂಡಿತ ಯಶಸ್ವಿ ಆಗಬೇಕಂದ್ರೆ ಒಂದು ಎಡ್ಡಕ್ಕುತ ಸಾರಿ ಭವಿತಾಶ್ರೀ ಅಭಿನಂದನೆಗಳು. ಆಯುಕ್ತ ಇವತ್ತಿನ ಕಾರ್ಯಕ್ರಮ ನಡೀತಾ ಉಂಟು. ಅದೇ ರೀತಿ 50ನೇ ವರ್ಷದ ಕಾರ್ಯಕ್ರಮಕ್ಕೆ ಕಮಿಟಿ ಸದಸ್ಯ ಆಗಿದೆ ಅಂತಲೇ ಇದರಲ್ಲಿ ಉಂಟು. ಆ ರೀತಿಯಲ್ಲಿ ಈ ವಿದ್ಯಾ ಗಣೇಶೋತ್ಸವ ಸಮಿತಿಯು ಮೊದಲಾಗಿ ಇದು ಶುರು ಆಯಿತು ಅಂತ ಹೇಳಿದ್ರೆ ಕಾರ್ಯಕ್ರಮ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಾ ಸಮಯದಲ್ಲಿ ಶ್ರಮದಾನ ಮಾಡ್ತಾ ಇದ್ದ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಈ ಒಂದು ಗಣೇಶೋತ್ಸವಕ್ಕೆ ಒಂದು ಪ್ರಸ್ತಾಪ ಬಂದದ್ರಿಂದ ಅಲ್ಲಿ ಇದನ್ನು ಮಾಡೋಕ್ಕೆ ನಿಶ್ಚಯ ಮಾಡಿತ್ತು. ಕಾರಣಾಂತರದಿಂದ ಅಲ್ಲಿ ಮುಂದಿನ ವರ್ಷ ಬ್ರಹ್ಮಕಲಶದ ವ್ಯವಸ್ಥೆ ಇದ್ದರಿಂದ ಅದನ್ನು ಆ ಸ್ಥಳದಲ್ಲಿ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಇನ್ನೊಂದರಲ್ಲಿ ಅದು ಅಲ್ಲಿ ಗಣಪತಿ ಪಟವನ್ನಿಟ್ಟು ಪೂಜೆ ಮಾಡುವಂಥ ಸುಮ್ಮೊಂದು ಸಮಿತಿ ಆಯಿತು. ಆದರೆ ನಂತರ ಅದಕ್ಕೆ ಸಮಿತಿ ಸ್ವಲ್ಪ ದೊಡ್ಡ ಮಟ್ಟಿಗೆ ಆದ ನಂತರ ಅದು ಮೂರ್ತಿ ಇರಬೇಕು ಅಂತ ಒಂದು ತೀರ್ಮಾನದ ಪ್ರಕಾರ ಮೂರ್ತಿಯಲ್ಲಿ ಇಡಲಿಕ್ಕೆ ಅವಕಾಶ ಆಗಲಿಲ್ಲ. ಯಾಕೆಂತಂದರೆ ಮುಂದಿನ ವರ್ಷದಲ್ಲಿ ಅಲ್ಲಿ ಬ್ರಹ್ಮಕಲಶದ ವ್ಯವಸ್ಥೆ ಆಗ್ತಾ ಇತ್ತು. ಆದ್ದರಿಂದ ಮೂರ್ತಿ ಪೂಜೆ ಈಗ ಇಲ್ಲಿಯ ಸರಿಯಲ್ಲ ಅಂತ ದೃಷ್ಟಿಯಿಂದ ಅದೇ ಸಮಯದಲ್ಲಿ ಈ ಶಾಲೆಯ ಮ್ಯಾನೇಜರ್ ಆದವರು ಅಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿದ್ದು ನಾವು ಈ ಗಣೇಶೋತ್ಸವ ಸಮಿತಿ ಮಾಡೋದ್ರಿಂದ ಅವರು ಇದ್ದರು ಗಣೇಶರಾಯರಂತೆ. ಆದ್ದರಿಂದ ಅಲ್ಲಿಂದ ಈ ಗಣೇಶೋತ್ಸವ ಸಮಿತಿಯನ್ನು ಈ ಕೋಟೆಗಾರ ಶಾಲೆಗೆ ವರ್ಗಾವಣೆ ಮಾಡಿದರು. ಅದೇ ರೀತಿಯಲ್ಲಿ ಅವತ್ತಿಂದ ಆ 1ನೇ ವರ್ಷದಿಂದ ಇವತ್ತಿನವರೆಗೆ 49ನೇ ವರ್ಷದವರೆಗೆ ನಾವಿದ್ದರಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ. ಮುಂದೆ ಈಗ 50ನೇ ವರ್ಷದ ಒಂದು ವ್ಯವಸ್ಥೆಗೆ ಎಲ್ಲರೂ ಸಹಕಾರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಇದನ್ನು ಮುಖ್ಯವಾಗಿ ಅಂತ ಹೇಳಿದರೆ ಶ್ರೀ ವಿದ್ಯಾ ಗಣೇಶೋತ್ಸವದ ಪ್ರಯುಕ್ತ ಏರ್ಪಡಿಸಲಾದ ಆಟೋಟ ಸ್ಪರ್ಧೆಗಳ ವಿಜೇತರ ಪಟ್ಟಿ. ಮೊದಲನೇದಾಗಿ ಮಡಿಕೆ ಒಡೆಯುವುದು ಪ್ರಥಮ ರವೀಂದ್ರ ಗಟ್ಟಿ. ದೇವಸ್ಥಾನದ ಓಟೋರು ನಡೆದಿನಂಚಿನ ಸಮಿತಿ ಸದಸ್ಯರಿಗೆ ಅಂಚನೆ ಮಾತಾ ಸಾರ್ವಜನಿಕ ಕ್ರೀಡಾಭಿಮಾನಿ ಬಂಧುಗಳಿಗೆ ನಡೆದನಂಚಿನ ತೆಂಗಿನಕಾಯಿ ಎಸೆತ ಪ್ರಥಮ ಚೈತ್ರ ಗಟ್ಟಿ, ದ್ವಿತೀಯ ಆಶಾ ಗಿರಿಧರ್ ಗಟ್ಟಿ. ವಿನಾಯನಗೆರೆ ದುಂಬರನ್ನು ತೆಂಗಿನಕಾಯಿ ಎಸೆತ ಹುಡುಗರ ವಿಭಾಗ ಪ್ರಥಮ ಸೂರಜ್ ಗಟ್ಟಿ, ದ್ವಿತೀಯ ಮನೋಜ್ ಗಟ್ಟಿ. ದುಂಬದ ಬಹುಮಾನನು ಉದಯ್ ಕುಮಾರ್ ಶೆಟ್ಟಿ ಕೊಂಡಾಣ ಗೊತ್ತು
ಮೇರ್ನ ದಿವ್ಯ ಹಸ್ತೋಡು ಕೊರಡು. Musical chair, girls, Pratama Soumya Yogish, Vidya Shrija. Boys, Pratama Suraj Gatti, Vidya Manish Kumpala. ಅವಳು ಬಹುಮಾನ ಜೊತೆನ ವಿಜೇತರೆ ದಯಮಾಡಿ ಎದುರು ಬರ್ತುಂಟೋಡು. ಸಮಯದ ಅವಕಾಶ ಮಸ್ತ್ ಕಮ್ಮಿ ನಡೆದವರ ದಯಮಂತದ ಬಹುಮಾನ ವಿಜೇತರೆ ದಯಮಂತದ ವೇದಿಕೆದ ಎದುರು ಬರ್ತುಂಟೋಡು. ಬಲೂನ್ ಬ್ಲಾಸ್ಟಿಂಗ್ ಮಕ್ಕಳಿಗೆ ಪ್ರಥಮ ಪ್ರಣವ್ ಗಟ್ಟಿ, ದ್ವಿತೀಯ ನಿಖಿಲ್ ಆ್ಯಂಡ್ ರಿತಿಶಾ. ಇನಾಮನ್ನು ಸುರೇಖಾ ಜಯಪ್ರಕಾಶ್, ಮುಖ್ಯೋಪಾಧ್ಯಾಯಿನಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಲಿಗೆ ಹೆಂಬೇರೆ. ಬಾಲ್ ಪಾಸಿಂಗ್ ಪ್ರಥಮ ಮನೋಜ್, ದ್ವಿತೀಯ ಚರಣ್ ರಾಮ್. ಪ್ರಥಮ ತನ್ಮಯಿ, ದ್ವಿತೀಯ ವಿಕಾಸ್ ಆ್ಯಂಡ್ ದಿಗನ್. ಅಭಿನಂದನೆಗಳು ಸುರೇಶ್ ಜಯಪ್ರಕಾಶ್ ಅವರೇ. ಮುಂದಿನ ಬಹುಮಾನವನ್ನ ಸುಂದರಾಚಾರ್ಯ ನಡುಮನೆ ಇವರು ನೀಡಬೇಕು. ದಯಮಾಡಿ ಜೋರಾದ ಕೈ ಚಪ್ಪಾಳೆ ಬರಡು. ಲೆಮನ್ ಆ್ಯಂಡ್ ಸ್ಪೂನ್, ಬಿಲೋ ಸೆಕೆಂಡ್ PUC, ಪ್ರಥಮ ಶ್ರೀಜಾ, ದ್ವಿತೀಯ ವೈಷ್ಣವಿ. ಅನ್ಮ್ಯಾರಿಡ್ ಗರ್ಲ್ಸ್, ಪ್ರಥಮ ಶಾವ್ಯ, ದ್ವಿತೀಯ ತುಳಸಿ. ಮ್ಯಾರಿಡ್ ವುಮೆನ್, ಪ್ರಥಮ ಚೈತ್ರ, ದ್ವಿತೀಯ ಸೌಮ್ಯ ಯೋಗೀಶ್ ಆ್ಯಂಡ್ ಸುಜಾತ. ತುಂಬುದ ಇನಾಮನು ಶ್ರೀಮತಿ ಪುಷ್ಪಾವತಿ ಉಚ್ಚಿಲ್ ಮೇರ್ನ ದಿವ್ಯ ಹಸ್ತೋಡು. ಲೆಮನ್ ಆ್ಯಂಡ್ ಸ್ಪೂನ್ ಬಾಯ್ಸ್, ಪ್ರಥಮ ಚೇತನ್, ದ್ವಿತೀಯ ದಿಗನ್. ಅನ್ಮ್ಯಾರಿಡ್ ಬಾಯ್ಸ್, ಪ್ರಥಮ ಮನೀಶ್ ಗಟ್ಟಿ, ದ್ವಿತೀಯ ಚರಣ್ ಗಟ್ಟಿ. ಮ್ಯಾರಿಡ್, ಪ್ರಥಮ ಅಂಬರೀಶ್, ದ್ವಿತೀಯ ಮಾಧವ ಗಟ್ಟಿ. ತುಂಬುದ ಇನಾಮನು ಶ್ರೀಮತಿ ಮೇಘಲತಾ ಉಚ್ಚಿಲ್, ಮುಖ್ಯೋಪಾಧ್ಯಾಯರು ಅನುದಾನಿತ ಉಚ್ಚಿಲ ಭೂಮಿ ಹಿರಿಯ ಪ್ರಾಥಮಿಕ ಶಾಲೆ ಇವರಿಗೆ ಹೊರಡು. ಬಾಂಬೆ ಸಿಟಿ ಗರ್ಲ್ಸ್, ಪ್ರಥಮ ವಿತಾಲಿ ಗಟ್ಟಿ, ದ್ವಿತೀಯ ಲಾಸ್ಯ ಗಟ್ಟಿ. ಬಾಯ್ಸ್, ದೀಪಕ್ ಕಾಪಿಕಾಡ್, ದ್ವಿತೀಯ ಸೂರಜ್ ಗಟ್ಟಿ. ಪ್ರಥಮ ದೀಪಕ್
ಇನಾಮನು ಗರ್ಲ್ಸ್ ಪ್ರಥಮ ಸುವರ್ಣ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಉಚ್ಚಿಲ್ ಮೇರೆ ಕೊರಡು. ಪ್ರಥಮ ಯಶಸ್ಮಿತಾ, ದ್ವಿತೀಯ ಶ್ರೀಜಾ. ಮೈದನಿಂದ ಕಾಯಿನ್ ತೆಗೆಯುವುದು. ಪ್ರಥಮ ಬಾಲು ಕುಂಬಲ, ದ್ವಿತೀಯ ಸುಧೀರ್ ಗಟ್ಟಿ. ಮೂಟೆ ಕಟ್ಟುವುದು. ಪ್ರಥಮ ಪ್ರೇಮ ರವೀಂದ್ರ ಗಟ್ಟಿ, ದ್ವಿತೀಯ ಆಶಾ ಗಿರಿಧರ್ ಗಟ್ಟಿ. ಕಂಬದ ಇನಾಮನು ವಿದ್ಯಾ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾದ ವಿಠಲ್ ಜಿ ಮೇರ್ನ ದೇವಿ ಹಸ್ತೋಡ್ಕರು. ದ್ವಿತೀಯ ಶಿವಪ್ರಸಾದ್ ಆಂಟಿ. ಗರ್ಲ್ಸ್ ಪ್ರಥಮ ಚೈತ್ರ ಆಂಟಿ, ದ್ವಿತೀಯ ಶೋಭಾ ಆಂಟಿ. ಕಂಬದ ಇನಾಮ ಶ್ರೀ ವಿದ್ಯಾ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು. ದ್ವಿತೀಯ ಶೋಭಾ ಆಂಟಿ. ಧನ್ಯವಾದಗಳು. ಈ ಗಣೇಶೋತ್ಸವವನ್ನು ಇಷ್ಟು ವಿಜೃಂಭಣೆಯಿಂದ ನಡೆಸಬೇಕಾದ್ರೆ ಎಷ್ಟು ಶ್ರಮ ಇದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಈ ಗಣೇಶನ ಮಹಿಮೆ ಎಷ್ಟಿದೆ ಎಂಬುದು ಈ ಇವತ್ತಿನ ಕಾರ್ಯಕ್ರಮವನ್ನು ನೋಡುವಾಗ ತಿಳಿದು ಬರ್ತಾ ಇದೆ. ಗಣೇಶೋತ್ಸವ ಎಂದರೆ ಗಣಪತಿಯು ನಮಗೆ ಯಾವೊಂದು ತೊಂದರೆಯನ್ನು ಮಾಡದೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತ ಈ ಒಂದು ಯೋಗವನ್ನು ಈ ಸಮಿತಿಗೆ ಒದಗಿಸಿಕೊಟ್ಟಿದೆ ಗಣೇಶನ ಮಹಿಮೆ. ಈ ಗಣೇಶೋತ್ಸವವನ್ನು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ರೀತಿಯಲ್ಲಿ ಬ್ರಿಟಿಷರ ವಿರುದ್ಧ ಯಾವ ರೀತಿ ನಾವು ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕೆ ಉಪಾಯವನ್ನು ಮಾಡಬೇಕು ಎಂಬುದನ್ನು ಅವರವರೇ ನಿಂತುಕೊಂಡು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಉಪಾಯದಿಂದ ಜನರನ್ನು ಒಟ್ಟುಗೂಡಿಸಿ ಗಣೇಶನ ಉತ್ಸವದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರಿಗೆ ತಿಳಿಯದಂತೆ ಗಣೇಶೋತ್ಸವವನ್ನು ನಡೆಸ್ತಾ ಇದ್ರು. ಅಂದ್ರೆ ಅವರಿಗೆ ತಿಳಿದ್ರೆ ಗಣೇಶೋತ್ಸವದ ಸಮಯದಲ್ಲಿ ಸ್ವಾತಂತ್ರ್ಯವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಎಲ್ಲರೂ ಸೇರಿಕೊಂಡು ಗಣೇಶೋತ್ಸವದ ಸಮಯದಲ್ಲಿ ಮಾತನಾಡಿಕೊಂಡು ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು. ಈ ಕಾರ್ಯಕ್ರಮ ಗಣೇಶೋತ್ಸವ ಕಾರ್ಯಕ್ರಮ ವರ್ಷಂಪ್ರತಿ ನಡೀತಾ ಇದೆ. ಈ ವರ್ಷಂಪ್ರತಿ ನಡೆಯುವಂತ ಈ ಕಾರ್ಯಕ್ರಮ ಎಲ್ಲಾ ಕಡೆಯಲ್ಲಿಯೂ ನಮ್ಮ ಭಾರತದಾದ್ಯಂತ ಹಾಗೂ ರಾಷ್ಟ್ರದಲ್ಲಿ ಕೂಡ ಗಣೇಶನ ಮಹಿಮೆಯನ್ನು ತಿಳಿದುಕೊಂಡು ಬಹಳಷ್ಟು ಮಂದಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ರೂಪದ ಗಣೇಶನನ್ನು ಪ್ರತಿಷ್ಠಾಪಿಸಿ ಗಣೇಶ ವಿಘ್ನನಾಶಕ ಎಂಬುದನ್ನು ಅರಿತುಕೊಂಡು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಸಮಿತಿಯ ಅಧ್ಯಕ್ಷರಾದ ವಿಠಲ್ ಜಿ ಅವರಿಂದ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಆಗ ಜೀವನ ಸೇವಂತಿಗೆ ಮೌನದಲ್ಲೇ ಉತ್ತರ ಕೊಟ್ಟಿದ್ದಾರೆ ಮೇಘಲತಾ ಉಚ್ಚಿಲ್ರವರು. ಮುಂದಿನ ಸರಣಿ ಅಧ್ಯಕ್ಷರಾಗಿ ವಿನಯ ನಾಯಕ್ ತಲಪಾಡಿ ಇವರಿಂದ 2 ಮಾತು. ಗಣಪತಿ ದೇವರನ್ನು ಬಿಟ್ಟು ಪಂಚೇರಿ ಅప్పుడు ನಮಗೆ ಬೆಟ್ಟಿಗೆ ಇಂಬು ಕೊಡುವ ದೇವರು ಮಂಡ ಗಣಪತಿ ದೇವರಿಗೆ ಅಂಚಾದು ನಮ್ಮ ಮಾತಿರ್ಲ ಶುರುವಾದ ನೆನಪುನಿ ಮೊದಲೊಂದಿಗೆ ಗಣಪ ಅಂದೆ
ಇನ್ನು ಸ್ವಾತಂತ್ರ್ಯ ಪೂರ್ವಡು ತಿಲಕೇರಿ ಬಾಲಗಂಗಾಧರ ತಿಲಕೇರಿ ಜನಕ್ಕೂ ಅಪಗೊಂಚೂರು ಮೌಂಟಿ ಹೊಡಿತೀರಿಗೆ ಸ್ವಾತಂತ್ರ್ಯ ಸಿಕ್ಕಿನ ಕೋರ್ಟ್ ಬ್ರಿಟಿಷರ್ನ ಆಳ್ವಿಕೆ ಯಾಕಂದ್ರೆ ಮಾತ್ರ ಒಟ್ಟಿಗೆ ಮಾಡ್ತದೆ ಸಾರ್ವಜನಿಕ ಗಣೇಶೋತ್ಸವ ಮಾಡ್ತದೆ ಮಾತಿನ ಎಚ್ಚರಿಕೆ ಕೊಟ್ಟು ಸ್ವಾತಂತ್ರ್ಯ ಸಂಗ್ರಾಮಗಳು ಅದೇ ಮಾತಿನ ಐಟಿ ಪಾಲ್ಗೊಳ್ಳಲಿಕ್ಕೆ ಮಾತುಗಳಿಗೆ ಅಂಚನೆ ಈ ಒಂದು ವಿದ್ಯಾ ಗಣೇಶೋತ್ಸವ ಈ ಪ್ರದೇಶಗಳು ಬರ್ದು 41 ವರ್ಷದಿಂದ ನಡೆತದೆ, ಯಶಸ್ವಿಯಾಗಿ ನಡೆತದೆ. ಬರ್ಪಣ ವರ್ಷ 5ನೇ ವರ್ಷದ ಸುವರ್ಣ ಮಹೋತ್ಸವ ನಡೆತರಂಡು ಇದಕ್ಕೆ ನಮ್ಮ ಚಂದ್ರಶೇಖರ್ ಉಚ್ಚಿಲ ಅಧ್ಯಕ್ಷರಾದಲ್ಲಿ ಇಂದು ಈ ಭಾರಿ ಪೂರ್ಣೂಡ ಅವರು ಇಂದು ಇದೇತ 5ನೇ ವರ್ಷ ಭಾರಿ ಗೌಜಿಡ ಅವರನ್ನು ನಮ್ಮ ಸುಕುಮಾರ್ ರಾಯರೇ ಮಾತಾಯಿತು ರೂಪರೇಷೆ ಸಿದ್ಧ ಮಾಡಿದೇರಿ ಅರೆಗೆ ಒಂಚೂರು ಅಸೌಖ್ಯಮಿತ ವೈದ್ಯರು ಅರೆಗೂ ಆ ದೇವರು ಆರೋಗ್ಯ ಹೋರಾಡಿ 5ನೇ ವರ್ಷ ನಡಪುಣಂಚಿನ ಹೊರತುಗೂ ಅರೆಗೆ ಕೆಟ್ಟ ಆರೋಗ್ಯ ಕೊಡ್ತಾಯಿತ್ತು ಪಾಲ್ಗೊಳ್ಳಾಡಿ ಈ ಸಂದರ್ಭಗಳು ಬಂತಾರೆ ಅದನ್ನು ಇದ್ದಿಲ್ಲ ಇಲ್ಲಿ ಐಕಾತ್ರ ಶ್ರೀನಿವಾಸರಾಯರು ಮೆಡ್ರಾಸ್ ವೈದ್ಯರು ಮುರಣ್ಣ ಬರ್ತದೆ ಬಂದೇರಿ ಎಂಕನ ಏಪಲ ಸಹಕಾರ ಉಂಟು ಏರ ಬಂಡೇರಿ ಒಂದು ಅಕಮ ಸಲಹೆ ಜಾಗದ ಐಕಾರ ಬಂಡೇರಿ ಎಂಟು ಇದ್ದೀನಿ ಸೂರ್ಯಚಂದ್ರ ಕಾಲ ಮುಟ್ಟ ಜಾಗದ ಕಾಲ ತಕರಾರು ಬರ್ತಂದು ಅವು ಖಂಡಿತ ಐದಾಲ ತಕರಾರು ಬರಂದು ಅಕಲ ಅಜ್ಜಿರಾದ ಕೂಡಿ ಸುಬ್ಬಣ್ಣಯ್ಯರು ಆರು ಈ ಪ್ರದೇಶಗಳು ಈ ಶಾಲೆಗಳ ವಿದ್ಯೆಗೆ ಅಂಚನೆ ಆ ಪುಸ್ತಕ ತುಂಬದ ಕಾಲೋಡು ಕೃಷಿಕರಿಗೆ ಬೋರ್ಡ್ ಹತ್ರ ಕೋಆಪರೇಟಿವ್ ಸೊಸೈಟಿ ಕೋಟೆಗಾರ ಕೋಆಪರೇಟಿವ್ ಸೊಸೈಟಿಯ ಫೌಂಡರ್ ಆರು ಅಂಚ ಅಕ್ಕನ ಫ್ಯಾಮಿಲಿ ಐಕಾತ್ರ ಹೆಚ್ಚಿನ ಮುತುವರ್ಜಿ ವಹಿಸಿದ್ರು ಇನಿ ಈ ಒಂದು 5ನೇ ವರ್ಷದ ಗಣೇಶೋತ್ಸವ ಯಶಸ್ವಿ ಆದರೆ ನಡಬೋದು ಐಕಾತ್ರ ಇಡೀ ವರ್ಷ ಕಾರ್ಯಕ್ರಮ ಮಾಡೋದು ಇದಕ್ಕೆ ಮಾತೆಗಳ ಸಹಕಾರ ಬೋರ್ಡು ಈಗ ಮಾತೆಗಳ ಭಕ್ತರು ಸಹಕಾರ ಕೊಟ್ಟು ನಮ್ಮ ಮಾತ್ರ ಒಟ್ಟಿಗೆ ಕೂಡೋದು ವಾರಣೆ ತುಂಬದಿಂದ ನಡತೊಂಬೈದ 5 ಗೌಜಿಡು ಈ ಗಣೇಶೋತ್ಸವ ನಡಕೋದು ಈ ಸಂದರ್ಭಗಳು ಮಾತಿರ್ದಲ್ಲ ಏನೊಂದಿಲ್ಲ ಅಂಜನೆ ಎಲ್ಲ ಐತ ಸುರುತ ಕಾರ್ಯಕ್ರಮ ಅದು ವನ ಮಹೋತ್ಸವ ನಡೀತಾರೆ ಶೃಂಗೇರಿ ಮಠ ಕಾಳಿಕಾಂಬ ದೇವಸ್ಥಾನ ಅಂಜನೆ ಬೇರೆ ಬೇರೆ ದಿಕ್ಕಡೆ ನಡೀತಾರೆ ಮಾತಿರ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ 12 ಗಂಟೆಗೆ ಬರ್ತದೆ ಐಟ ಭಾಗವಹಿಸಿದ್ರೆ ನೀಗಳು ನಿಕ್ಕುಳ್ಳ ಮಾತಿರ್ಲ ನಮ್ಮ ಕಾರ್ಯಕ್ರಮವನ್ನು ಮಾಡಿದ್ರು ಭಾಗವಹಿಸೋಡು ನಾನು ಈ ಸಂದರ್ಭಗಳು ಕೇಳೊಂದು ಈ ಗಣೇಶೋತ್ಸವ 40 ವರ್ಷ ಯಶಸ್ವಿಯಾಗಿ ಜನಗಳು ಪ್ರಾಯದ ಗ್ರೇಟ್ ಉಪ್ಪ ಅವತ್ತು ಅಣ್ಣ ಮಾತಿರಲಿಲ್ಲ ಗಣೇಶ ಆರೋಗ್ಯ ಕೊಟ್ಟು ಕಾಪಾಡ ವಿಶ್ವದ ಉದ್ದಗಲಕ್ಕೂ ಗಣೇಶ ಚತುರ್ಥಿದ ಸಾರ್ವಜನಿಕ ಗಣೇಶೋತ್ಸವಗಳು ನಡುಪುನಂಚಿನ ಈ ಸಂದರ್ಭ ಮಾತಿರಗಳ ಗಣೇಶ ಚತುರ್ಥಿದ ಶುಭಾಶಯನ್ನು ಕೋರೊಂದು ಗಣೇಶೋತ್ಸವದ ವಿಚಾರಗಳು ಕಡೆ ಪುಷ್ಪಾವತಿ ಉಚ್ಚಿಲ್ ಪಂಡರಿ ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವಗಳು ದಾಯೆ ಆತನಲ್ಲಿ ಬಂದಿನಕ್ಕೆ 5 ಉಲ್ಲೇಖ ಮದ್ದದು ನಂಗೆ ಮಾತ್ರ ಪಂಡೇರು ಸ್ವಾತಂತ್ರ್ಯದ ಪೂರ್ವಡು ನಂಗೆ ಮಾತ್ರ ಚಿತ್ರಗನೆ ಈ ದೇಶಡು ಬ್ರಿಟಿಷರ್ನ ಆಳ್ವಿಕೆ ಉಪನಂಚಿನ ಸಂದರ್ಭಗಳು ಈ ದೇಶದ ಗಂಡಾಂತರ ಬರ್ತದೆ ನಮ್ಮ ಸಂಸ್ಕೃತಿನ ಹಾಳು ಮಂತೊಂದಿಲ್ಲೇರು ನಮ್ಮ ಸಮಾಜ ಭಾರತ ದೇಶದ ಸಮಾಜ ಒಗ್ಗಟ್ಟ ಹೊಂದಿಚ್ಚಿ ದಾದ ಕೊರತೆಯಲ್ಲೊಂದು ವಿಚಾರ ವಿನಿಮಯ ಮಲ್ಪನಾಗ ನಬಡಪ್ಪನಂಚಿನ ಅಸ್ಪೃಶ್ಯತೆ ನಬಡಪ್ಪನಂಚಿನ ಮೇಳು ಮೀಲು ಅಂಚಾದ ನಮ್ಮ ದೇಶದ ಜನಕರು ಒಟ್ಟಾವಂದನಂಚಿನ ಪರಿಸ್ಥಿತಿ ನಿರ್ಮಾಣ ಆದ ಪುನಂಚಿನ ಸಂದರ್ಭಗಳು
ಈ ದೇಶಗೂ ಸ್ವಾತಂತ್ರ್ಯನ ಕೊಂದರಡು ದಾಂಡ ನಮದಾನ ಮಲ್ಪಡುದು ಪಂಪಿನ ಆ ಒಂದು ಚಿಂತನೆ ಬಾಲಗಂಗಾಧರ ತಿಲಕರಿಗೆ ಮೂರು ಬತ್ತನಂಚಿನ ಸಂದರ್ಭಗಳು. ಈ ದೇಶಗೂ ಸ್ವಾತಂತ್ರ್ಯ ಕೊಂದರಡು ದಾಂಡ ನಮ್ಮ ಇಲ್ಲಡೆ ಮಲ್ಪನಂಚಿನ ಪರ್ಬರು ಗಣೇಶ ಚತುರ್ಥಿದ ಪರ್ಬನ್ ನಮ್ಮ ಕಾಲಿ ಇಲ್ಲಡೆ ನಮ್ಮ ಕುಟುಂಬದ ಸೀಮಿತವಾದ ಮತ್ತೊಂದು ನಂಚಿನ ಆ ಒಂದು ಪರ್ಬನ್ ಈ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದ ನಾಡ ನಮ್ಮ ಮಾತೆಲ್ಲ ಒಗ್ಗಟ್ಟಾದ ಜಾತಿ ಮತ ಭೇದ ದಾಂತೆ ನಮ್ಮ ಇಡೀ ದೇಶಡು ಒಟ್ಟಾವರಿಗೆ ಸಾಧ್ಯ ಅಂತ ಬಂದಿನ ಆ ಚಿಂತನೆಯನ್ನು ಮಲ್ಪನ ಮುಖಾಂತರ ಪ್ರಥಮವಾದ ಪೂರ್ಣೆಡೆ ಮಹಾರಾಷ್ಟ್ರದ ಪೂರ್ಣೆಡೆ ಪ್ರಥಮವಾದ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡ್ತೇವೆ. ಆ ಸಾರ್ವಜನಿಕ ಗಣೇಶೋತ್ಸವದ ಮಂತನಂಚಿನ ಆ ಕಾರ್ಯಕ್ರಮಗಳು ನಮ್ಮ ಇಲ್ಲಡುಪುನಂಚಿನ ಮಾತ ಕಾರ್ಯಕ್ರಮ ಸಾರ್ವಜನಿಕ ಕ್ಷೇತ್ರಕ್ಕೆ ಬರ್ತದೆ. ನಮ್ಮ ಮಾತೆಲ್ಲ ಭಾರತ ದೇಶದ ಪ್ರಜೆಗಳು ನಮ್ಮ ಮಾತ ಒಂಜಪ್ಪಿನ ಜೋಕುಲು ಬೆಳಗಿನ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸುವ ಮುಖಾಂತರ ಈ ದೇಶದ ಮಾತೆಲ್ಲ ಒಟ್ಟು ಸೇರಿಸ ಒಂದು ಸ್ವಾತಂತ್ರ್ಯದ ಹೋರಾಟ ಮಾಡ್ತಿದ್ದಾದ್ರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಪ್ರಾಪ್ತಿಯಾಯಿತು ಅಂತ ಮಾತ ಗೊತ್ತುಂಡು. ಆಯ್ತು ಶುರುಕಾದ್ರೆ ಬಾಲಗಂಗಾಧರ ತಿಲಕರಿಗೆ ನಮ್ಮ ಖಂಡಿತವಾದ ನೆನಪು ಹಂಚಿನ ಕರ್ತವ್ಯ ಅಂತ ಈ ಸಂದರ್ಭ ಅಂತಾರೆ. ಇದೇ ದೇಶದ ಉದ್ದಗಲಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮ ಒಪ್ಪಡು ಬೇರೆ ಬೇರೆ ಪರ್ಬಲು ಈ ಸಾರ್ವಜನಿಕ ಕ್ಷೇತ್ರಕ್ಕೆ ಬರ್ತನಂಚಿನ ಸಂದರ್ಭಗಳು ನಮ್ಮ ಉಪನಂಚಿನ ಸಂಸ್ಕೃತಿನ ನೆನಪು ಮಲ್ಪನಂಚಿನ ಕಾರ್ಯಕ್ರಮಗಳು ಉದ್ದಗಲಕ್ಕೆ ಆಗ್ತದೆ. ಇಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಪೂರ್ವಡು ಇಲ್ಲಿ ಪರಾಜ್ಯರು ನಮ್ಮ ದೇಶದ ಸಂಸ್ಕೃತಿನ ಆಳು ಮಲ್ಪನಂಚಿನ ಸಂದರ್ಭ ಇತ್ತಲ್ಲಿ ಒರಿ ಪಾಶ್ಚಾತ್ಯ ದೇಶಗಳು ಒರಿ ನಮ್ಮ ದೇಶದ ಉಲ್ಲೇಖ ಮಲ್ಪದ ಬಂದಾಗ ಈ ದೇಶದ ಇಲ್ಲಿ ಸ್ವಾತಂತ್ರ್ಯ ಪೂರ್ವಡು ಈ ಅಲ್ತ ಸಂಸ್ಕೃತಿ ಅಲ್ತ ಪರಂಪರೆ ಅಲ್ತ ಕೂಡು ಕುಟುಂಬ ಆ ಮೇಲೆ ಆಳು ಮಲ್ಪೆಗೆ ಮಸ್ತ್ ಇದು ಪ್ರಯತ್ನ ಮಾಡ್ತಿರಲ್ಲ ಅಲ್ತ ಆ ಸಂಸ್ಕೃತಿ ಪರಂಪರೆ ನನವರಿದಂಗೆ ದಾಯ ಎಂದು ಪಂಡ ಅಲ್ಪಪ್ಪನಂಚಿನ ನಂಬಿಕೆ ದೇವರನ ನಂಬಿಕೆ ದೈವಾರಾಧನೆ ಏನು ಮಾತ ನಿಂತಿದ್ದಾದ್ರ ಆ ಒಂಜಿ ಐತೊಟ್ಟಿಗೆ ಕೂಡು ಕುಟುಂಬ ನಮ್ಮ ಒಬ್ಬೇ ಒಂಜಿ ಹಿಂದೂ ಸಮಾಜದ ಬೇರೆ ಬೇರೆ ಜಾತಿ ಇರ್ತದಲ್ಲ ಒವೇ ಒಂಜಿ ನಮ್ಮ ಕೂಡು ಕುಟುಂಬಡು ನಮ್ಮ ಆ ಕಾರ್ಯಕ್ರಮಕ್ಕೆ ನಿತ್ಯ ಭಾಗವಹಿಸುವ ಒಬ್ಬಂಡ ನಂಗೆ ತೊಂದರೆಗಳು ಬರ್ತನಂಚಿನ ಸಂದರ್ಭಗಳು ನಮಗೆ ಒಬ್ಬಾಂಡ ಕಷ್ಟಗಳು ಬರ್ತನಂಚಿನ ಸಂದರ್ಭಗಳು ಇನ್ನು ಅಸ್ಟ್ರಾಲಜಿಸ್ಟ್ ಬೋದು ನಮ್ಮ ಪ್ರಶ್ನೆ ಚಿಂತನೆ ಮಲ್ಪನಂಚಿನ ಸಂದರ್ಭಗಳು ನಮ್ಮ ಅಲ್ಪ ಬರ್ಪಡು ನಿಖಿಲ ಕುಟುಂಬಗೂ ಸುರುಕಬಹುದು ಆರಾಧನೆ ಮಲ್ಪಡು 5 ಬಕ್ಕನಿಗಳು ಬಕ್ಕನಿ ಟಿಕೆಟ್ ಹೋಗೋದು ಬಂತನ ಆ ಪಾತ್ರ ಬಂದಾಗ ನಮ್ಮ ಕುಟುಂಬ ಒಟ್ಟಾಗಿ ನಮ್ಮ ದೈವದ ಕಾರ್ಯಕ್ರಮನ ಒಟ್ಟಿಗೆ ಮಲ್ಪರಿಗೆ ಸಾಧ್ಯ ಆಗ್ತದೆ. ನಮ್ಮ ಕೃಷಿ ಪ್ರಧಾನ ದೇಶ ನನಗೆ ಮಾತಾ ಗೊತ್ತದು. ಕೃಷಿನ ಅವಲಂಬಿಸುವುದು ನಮ್ಮ ಕೂಡು ಕುಟುಂಬಗಳು ಬೇರೆದೆ ಬಾಳದೆ ಬದುಕಿನಂಚಿನ ನಮ್ಮ ಭಾರತ ದೇಶದ ಸಂಸ್ಕೃತಿ ಪರಂಪರೆ. ಏನೇ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆದ ಉದ್ದಕ್ಕೂ ನಮ್ಮ ಉದ್ದಗಳಿಗೆ ನಾವು ತಗೊಂಡಿಲ್ಲ ಮಾತಾಡಿಲ್ಲ ಶಿಲಾಮಯ అయిన ದೇವಸ್ಥಾನಗಳು ಇನಿ ಪುನರ್ನಿರ್ಮಾಣ ಪನಂಚಿನ ಸಂದರ್ಭಗಳು ಮಾತ ದೇವರನ ಮೂರ್ತಿ ಬರ್ತನ ದೇವರನ ಸುತ್ತಪಡು ದೇವರನ ಮಂಟಪ ಪಡು ಗೋಪುರ ಪಡೆದು ಮಾತ ಒಂಜೇ ಕಲ್ಲಡೆ ನಿರ್ಮಾಣ ಆಡ ಒಂಜಿ ಕಲ್ಲು ಮೂರ್ತಿದ ಪ್ರಶ್ನೆ ಕೇಳಿದೆ ಎಗಳು ಮಾತ ಒಂಜೇ ಶಿಲಾಮಾಯನ ಕಲ್ಲಡೆ ಇನಿ ನಿರ್ಮಾಣ ಆತ ಇನಿ ಸುತ್ತುಪಡಿ ಪಡೆ ದೇವಸ್ಥಾನದ ಮುತ್ತುಲು ಪಡು ಗೋಪುರ ಪಡು ಗೋಡೆಲು ಪಡು ಅಂಡ ನಿಕ್ ಮೂರ್ತಿಗೆ ಮಾತ್ರ ದಾಯಿ ಪೂಜೆ ಪುರಸ್ಕಾರ ಸಂದನೊಂದು ಒಂಜಿ ಕಲ್ಲು ಮೂರ್ತಿದ ಪ್ರಶ್ನೆ ಬಲ್ಪನಿಗೆ ಆ ಮೂರ್ತಿ ಅವಾಗ ಆ ಪ್ರಶ್ನೆಗೆ ಉತ್ತರವಾದ ಬಂದ್ಪಣಿಗೆ ಇನಿ ಆ ಒಂಜಿ ಶಿಲ್ಪಿನ ಕೈಟ್ ಕಣ್ಣದ ಅರುಳು ಕಾಲ್ದ ಉಗುರ್ದ ಆ ಸಂದು ಬಿಟ್ಟಲ್ಲ ಆ ಶಿಲ್ಪಿನ ಕೈಟ್ ಭಾರಿ ಪೆಟ್ಟು ತಿಂದದ್ದು ಈ ಸುಂದರವಾಗಿ ನಂಚಿನ ಮೂರ್ತಿ ಅದು ನಿಮಗೆ ಮಾತ್ರ ಪೂಜೆಗೆ ಅರ್ಹರಾದ ನಾನು ಉಲ್ಲೆ ಮಾತೆಲ್ಲ ಪೂಜೆ ಪುರಸ್ಕಾರ ಬೇತೊಂದುಲ್ಲೆ ಅಂತ ಬಂದ ಪಾತ್ರೆ ಆ ಮೂರ್ತಿ ಆ ಪ್ರಶ್ನೆಗೆ ಉತ್ತರವಾದ ಬಂದ್ಪಣಿಗೆ ನನಗೆ ಇನಿ ಉಲ್ಲೇಖ ದಾದಂದು ಬಂಡ ಇನಿ ಸಾರ್ವಜನಿಕ ಕ್ಷೇತ್ರಗಳು ಸಾರ್ವಜನಿಕ ಕ್ಷೇತ್ರಗಳು ಗಣೇಶದ ಈ ಒಂದು ಕಾರ್ಯಕ್ರಮ ಮಲ್ಪನಂಚಿನ ಸಂದರ್ಭಗಳು ಇನ್ನು ಮಾತೆಲ್ಲ ಒಟ್ಟು ಸೇರಿಸ ಒಂದು ಪೋಪನಂಚಿನ ಆ ಬಣ್ಣದ ಕಾರ್ಯಕ್ರಮ ಆಂಡಲ ಈ ಮಾತೆಲ್ಲ ಒಟ್ಟಿರ್ತದೆ 10 ಜೋಕುಲು ಒಟ್ಟಾಗಿ 10 ನಲ್ಪ ಮುತ್ತೂದು ಪಂಪನ ದಾದ ಹಿರಿಯಕ್ಕನ ಗಾದೋಡ 10 ಜನ ಸೇರ್ತು ಭಜನಾ ಕಾರ್ಯಕ್ರಮ ಮಾಡಿ ಒಳ್ಳೆ ಧಾರ್ಮಿಕ ಕಾರ್ಯಕ್ರಮ ಮಲ್ತನಾಗ ಸಂಪೂರ್ಣವಾಗಿ ದೇವರನ್ನ ಆಯ್ತ ಪ್ರತಿಫಲ ಪೂರ್ಣ ಅನುಗ್ರಹ ಸಿಕ್ಕರಿಗೆ ಸಾಧ್ಯವನ್ನು ಪಂಪನ ಉಲ್ಲೇಖದೊಟ್ಟಿಗೆ ಇನಿ ವಿನಯ ನಾಯಕರು ಇನಿ ಪರಿಪೂರ್ಣವಾದ ಒಂದು ವಿಚಾರನೆ ಪಂಡ್ಯರು ದೇವಣ್ಣ ಸುಬ್ಬಣ್ಣಯ್ಯ ವಿದ್ಯಾವರ್ಧಕ ಸ್ಮಾರಕ
ಈ ಒಂದು ಸಮಿತಿಯ ಮುಖಾಂತರ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಏನು ಮಲ್ಪನಂಚಿನ ಈ ಸಂದರ್ಭಗಳು ಏನೇ ಎಲ್ಲಜಿತ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಪ್ರತಿ ವರ್ಷ ಆವರಣು ಭಾರಿ ವಿಜೃಂಭಣೆ ಆ ಕಾರ್ಯಕ್ರಮ ನಡಪೆರಡು ನಂಗೆ ಮಾತ ಗೊತ್ತಿದ್ದಲಕನೆ ಇನಿ ಸುಬ್ಬಣ್ಣಯ್ಯ ಆರು ಈ ಒಂದು ಪರಿಸರಡು ಜನಗಳಿಗೆ ಓಡಾದು ಇನಿ ಮಹತ್ತರವಾದ ಕೆಲಸ ಮಂತನ ನಂಗೆ ಮಾತ ಗೊತ್ತುಂಡು ಇನಿ ಶಿಕ್ಷಣ ಕ್ಷೇತ್ರಗಳು ಇನಿ ಗ್ರಾಮಾಂತರ ಪ್ರದೇಶಗಳು ಶಿಕ್ಷಣಕ್ಕೆ ಕೊರತೆ ತೋಪುನಂಚಿನ ಸಂದರ್ಭಗಳು ಇನ್ನು ದೂರದ ಊರಿಗೂ ಶಿಕ್ಷಣ ವಿದ್ಯೆ ಕಲ್ಪನೆ ಹೋಪನಂಚಿನ ಸಂದರ್ಭಗಳು ನಮ್ಮ ನೆರೆಡೆ ಕೈತನೆಡೆ ವಿದ್ಯೆ ಶಾಲೆ ಕೊರನಾಡ ಆ ವಿದ್ಯೆಗೆ ಪೂರ್ಣ ಪ್ರಮಾಣದ ಸಹಕಾರ ಕೊರರೆ ಸಾಧ್ಯ ಉಂಡೊಂದು ಬಂದಿನಡೆ ತಮ್ಮ ಖಾಸಗಿ ಶಾಲೆ ಇಲ್ಲಿ ಕೋಟೆಗಾರಿ ಹಿರಿಯ ಪ್ರಾಥಮಿಕ ಶಾಲೆನೇ ಪ್ರಾರಂಭ ಮಾಡುವ ಮುಖಾಂತರ ಲಕ್ಷಾಂತರ ಜನಗಳಿಗೆ ವಿದ್ಯೆ ಕೊರಪನಂಚಿನ ಮಹತ್ತರ ಕಾರ್ಯಕ್ರಮ ಆನಿ ಮಲ್ತನ್ನು ನಾವು ಇಲ್ಲಿ ಉಲ್ಲೇಖ ಮನ್ಕೊಂಡು ಬಾರಿ ಪ್ರಸ್ತುತ ಅಂದರೆ ಈ ಸಂದರ್ಭಗಳು ಏನಿವೆ ಐತೊಟ್ಟಿಗೆ ಇನ್ನು ಕೃಷಿ ಪ್ರಧಾನವಾಗಿ ಈ ದೇಶಗಳು ಈ ಊರುಗಳು ಈ ಗ್ರಾಮಗಳು ಇನ್ನು ಕೃಷಿ ಮಲ್ಪಡ್ನಾಡ ಆರ್ಥಿಕ ಮುಗ್ಗಟ್ಟು ಪುನಂಚಿನ ಸಂದರ್ಭಗಳು ಇನ್ನು ಒಂದು ಸಹಕಾರ ಕ್ಷೇತ್ರ ಮಲ್ತನಾಡ ಸರ್ಕಾರದ ಪೂರ್ಣ ಪ್ರಮಾಣದ ಪ್ರೋತ್ಸಾಹ ಸಿಕ್ಕರೊಂದು ಬಂದನ ಆ ಸಂದರ್ಭಗಳು ಇನ್ನು ನೆನಪಲ್ಲಿದ್ದು ಜನಪಲಿಗೆ ಇನ್ನು ಸೇವೆ ಮಲ್ಪನೆ ಅಂದ್ರೆ ಪಂಪನ ಒಂಜಿ ಅಚಿಂತನದ ಮುಖಾಂತರ ಒಂಜಾತ ಹಿರಿಯಕ್ಕೆ ಸೇರಿಸವನ ಮುಖಾಂತರ ಇನ್ನು ಸಹಕಾರ ಕೋಟೆಕಾರ ಸಹಕಾರ ಕ್ಷೇತ್ರ ಇನ್ನು ಕೋಟೆಕಾರಡೆ ಇನ್ನು ಮಹತ್ತರವಾದ ಒಂದು ಬ್ಯಾಂಕ್ ವರ್ನಾಡ ಆಯ್ತ ಕೊಡುಗೆ ಅಕ್ಕನ ಕುಟುಂಬದ ಸಂದೋಳನ ಅಂಚಿನ ಒಂಜಿ ನಮ್ಮ ಹಿರಿಯರು ಅಕ್ಕನ ಮಾತ ಹಿರಿಯಕ್ಕಲ್ಲ ಅಕ್ಕನ ಜೋಕುಲು ಈ ಒಂಜಿ ಸಾರ್ವಜನಿಕ ಈ ಕ್ಷೇತ್ರದ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೋರ್ತನಂಚಿನ ನಿಜವಾದ ಒಂದು ಅಡ್ಡೆ ಕೆಲಸ ಏನಿ ಮೂರನೇ ಮೀಟಿಂಗ್ ಇದೆ ಆಯ್ತಾ ವಿಷಯಗಳು ಪ್ರಸ್ತಾಪ ಆನಾಗ ಪೂರ್ಣ ಪ್ರಮಾಣದ ಸಹಕಾರ ಈ ಒಂದು ಕ್ಷೇತ್ರದಲ್ಲಿ ಕೊರಪಂದ್ರೆ ಶ್ರೀನಿವಾಸ್ ಅರ್ನ ಅಣ್ಣೆ ಸುಕುಮಾರ್ ರಾಯರು ಏನೇ ಜನಗಳಿಗೆ ಆಶ್ವಾಸನೆಯನ್ನು ಕೊಡ್ತೇವೆ ಖಂಡಿತವಾದ ಎಂಗ್ಳಿಗೆ ವಿಶ್ವಾಸ ಉಂಟು ಈ ಸಾವಿರಾರು ಲಕ್ಷಾಂತರ ಜನ ಕಲ್ಪನಂಚಿನ ಈ ಸುಬ್ಬಣ್ಣಯ್ಯ ಈ ಸ್ಮಾರಕ ಶಾಲೆ ಮನಾತಿ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮ ಈ ಒಂದು ಕ್ಷೇತ್ರ ತೊಡಗಿಸೋದು ಈ ಭಾರತ ದೇಶಕ್ಕೆ ಹೆಮ್ಮೆ ಬೆಳಪನಂಚಿನ ಕ್ಷೇತ್ರ ಒಂದು ಆವರಣದ ಈ ಸಂದರ್ಭಗಳು ಪನೊಂದು ಎಲ್ಲದ ದಿನ ಈ ಪ್ರಥಮ ಮಾಡ ಸುವರ್ಣ ಮಹೋತ್ಸವದ ಈ ಒಂದು ಕಾರ್ಯಕ್ರಮ ಒಂದು 10 ಗಂಟೆ ಕಾರ್ಯಕ್ರಮನ ಕೊರ್ಪುನ ಮುಖಾಂತರ ಈ ಪ್ರಕೃತಿ ಉಳಿದನಂಚಿನ ಈ ಸಂದರ್ಭಗಳು ಪ್ರಕೃತಿ ಮಾತಿಗೆ ದಾದ ಈ ಸಮತೋಲನ ಆವರಣವನ್ನು ಕಂಡ ಮರ ನಡೆಸಿ ವನಮಹೋತ್ಸವ ಮಲ್ಪನಂಚಿನ ಕಾರ್ಯಕ್ರಮ ಮಲ್ತದೆ ಆ ಮರ ನಡೆಸಿ ಪೋಷಣೆ ಮಲ್ತದೆ ಈ ಪರಿಸರದ ಈ ಆಪನಂಚಿನ ತೊಡತರಲ್ಲಿ ನಿವಾರಣೆ ಆವರಣ ಮರಣ ನಡೆಸಿ ಪೋಷಣೆ ಮಲ್ಪನಂಚಿನ ಭಾರಿ ವರ್ಷದಿಂದ ಸಾರ್ವಜನಿಕವಾಗಿ ಈ ಶಾಲೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಅದರಲ್ಲೂ ಗಜಾನನ ಮಿತ್ರ ಮಂಡಳಿ ಗಜಾನನ ಮಹಿಳಾ ಮಂಡಳಿಯವರು ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕುಟುಂಬದ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸುತ್ತಾ ಇವತ್ತು ಕಳೆದ ವರ್ಷದ ಗಣೇಶೋತ್ಸವಕ್ಕೂ ಈ ವರ್ಷದ ಗಣೇಶೋತ್ಸವಕ್ಕೆ ಏನು ಇದು ಅಥವಾ ಮೊದಲನೇದ ಮಾಡಿದ ಗಣೇಶೋತ್ಸವಕ್ಕೂ ಇವತ್ತಿಗೆ ಏನು ಡಿಫರೆನ್ಸು ಕೇಳಿದ್ರೆ ಅರ್ಧ ಇಂಚು ಅಂತ ಹೇಳ್ತಾರೆ. ಅರ್ಧ ಇಂಚು ಯಾಕೆ? ಗಣೇಶನನ್ನು ಒಂದು ಅರ್ಧ ಇಂಚು ಎತ್ತರ ಮಾಡಿದರೆ 48ರಿಂದ 49, 49 50. ಹಾಗಾದರೆ ಈವಾಗಲೇ ಚಂದ್ರಶೇಖರ್ ಉಚ್ಚಿರನ್ನು ನಾವು ಅವರನ್ನು ಆಹ್ವಾನಿಸಿ ಅವರನ್ನು ಪ್ರೆಸಿಡೆಂಟ್ ಅಂತ ಮಾಡಿದೆ 50 ವರ್ಷಕ್ಕೆ. ನನ್ನ ಅಣ್ಣ ಸುಕುಮಾರ್ ಅವರು ಹೇಳುವಾಗ 50 ಸಮಾಧಾನ ಮಾಡಿ ಅಂತ ಹೇಳಿದ್ದಾರೆ. ಅದೇ ಡಿಫರೆನ್ಸ್. ಅತಿಥಿ ಸುರೇಖಾ ಜಯಪ್ರಕಾಶ್ ಮುಖ್ಯೋಪಾಧ್ಯಾಯರು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಗೊಳ್ಳಿಗೆ, ಇವರಿಗೆ ಕೂಡ ವಿದ್ಯಾ ಗಣೇಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ಇನ್ನೋರ್ವ ಅತಿಥಿ ಶ್ರೀ ಸುಂದರಾಚಾರ್ಯ ನಡುಮನೆ ಕೋಟೆಕಾರು, ಅಧ್ಯಕ್ಷರು ನೀಲೇಶ್ವರ ಶ್ರೀ ಕಾಳಿಕಾಂಬ ದೇವಸ್ಥಾನ, ಇವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ಇನ್ನೋರ್ವ ಅತಿಥಿ ಶ್ರೀಮತಿ ಪುಷ್ಪಾವತಿ ಉಚ್ಚಿಲ್, ನಿವೃತ್ತ ಮುಖ್ಯ ಶಿಕ್ಷಕಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು, ಇವರಿಗೆ ಕೂಡ ಶ್ರೀ ವಿದ್ಯಾ ಗಣೇಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.